ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಆಲಿಸುವ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಮುಂಜಾನೆ ಪ್ರೀತಿಯ ಸ್ವಾಗತ. ನಾವೆಲ್ಲರೂ ಈ ಲೋಕದಲ್ಲಿ ಜ್ಞಾನಿಗಳಾಗಲು ಕರೆಯಲ್ಪಟ್ಟವರು. ದೇವರು ಆ ಜ್ಞಾನವನ್ನು ನಮಗೆ ಕೊಟ್ಟಿದ್ದಾರೆ. ಶಿಕ್ಷಣದ ಮೂಲಕ ಈ ಜ್ಞಾನವನ್ನು ಪಡೆದು ಜೀವನದಲ್ಲಿ ನಾವು ಜ್ಞಾನಿಗಳಂತೆ ವರ್ತಿಸಬೇಕು, ಅಜ್ಞಾನಿಗಳಂತಲ್ಲ. ಅನೇಕ ಬಾರಿ ಯಾವಾಗ ಮನುಷ್ಯನು ಅಜ್ಞಾನಿಯಾಗುತ್ತಾನೆ ಆಗ ಆತನಿಂದ ಸಮಾಜಕ್ಕೆ ಅಪಾಯ ಒದಗುತ್ತದೆ. ಆತನು ಸಮಾಜಕ್ಕೆ ಒಂದು ರೀತಿಯಲ್ಲಿ ಕಂಟಕನಾಗುತ್ತಾನೆ. ಆದುದರಿಂದ ನಾವು ಯಾರಾದರೂ ಎಂದಿಗೂ ನಾವು ಸಮಾಜಕ್ಕೆ ಕಂಟಕರಾಗಬಾರದು. ನಾವು ಸಮಾಜಕ್ಕೆ ಒಳಿತಾಗುವಂತೆ ಉಪಯುಕ್ತವಾಗುವಂತೆ ಜೀವಿಸಿದರೆ ಆ ಜೀವನ ನಿಜವಾದ ಸಾರ್ಥಕ ಜೀವನ. ಇದರ ಬಗ್ಗೆ ಇವತ್ತಿನ ದೇವರ ವಾಕ್ಯ ನಮಗೆ ಬೋಧನೆಯನ್ನು ನೀಡುತ್ತದೆ. ಆಲಿಸೋಣ, ಧ್ಯಾನಿಸೋಣ, ಅದರಂತೆ ಜೀವಿಸೋಣ. ಇವತ್ತಿನ ದೇವರ ವಾಕ್ಯ ಸಿರಾಕನ ಗ್ರಂಥದಿಂದ 6ನೇ ಅಧ್ಯಾಯದಿಂದ ಆರಿಸಲಾಗಿದೆ. ವಾಕ್ಯ 18ರಿಂದ ನಾವು ವಾಕ್ಯವನ್ನು ಧ್ಯಾನಿಸೋಣ. ಮಗನೇ, ತಾರುಣ್ಯದಿಂದಲೇ ಆರಿಸಿಕೋ ಶಿಕ್ಷಣವನ್ನು, ಕೂದಲು ನರೆಯುವ ತನಕ ಹೊಂದುವೆ ಸುಜ್ಞಾನವನ್ನು. ಈ ಮೊದಲನೇ ವಾಕ್ಯ ಏನು ಹೇಳುತ್ತೆ ನಮಗೆ? ಮಗನೇ, ತಾರುಣ್ಯದಿಂದಲೇ ಆರಿಸಿಕೋ ಶಿಕ್ಷಣವನ್ನು, ಕೂದಲು ನರೆಯುವ ತನಕ ಹೊಂದುವೆ ಸುಜ್ಞಾನವನ್ನು. ಸಹೋದರ ಸಹೋದರಿಯರೇ, ಜೀವನವೆಂಬುದು ಅಷ್ಟು ಸುಲಭವಲ್ಲ. ಜೀವನ ಯಾವ ರೀತಿಯಲ್ಲಿ ಸಾಗಿಸಬೇಕು, ಜೀವನದಲ್ಲಿ ಬರುವ ಅಡೆತಡೆಗಳನ್ನು ಯಾವ ರೀತಿ ಎದುರಿಸಬೇಕು, ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ನಾವು ಎದುರಿಸುವಂತಹ ಆ ಕಠಿಣ ಸನ್ನಿವೇಶಗಳನ್ನು ಯಾವ ರೀತಿ ಎದುರಿಸಬೇಕು, ಇದು ಖಂಡಿತವಾಗಿ ಕಷ್ಟಕರ. ನಾವು ಆಗಿಂದ ಕೊನೆಯವರೆಗೆ, ಅಂದರೆ ನಮ್ಮ ಕೂದಲು ನರೆಯುವ ತನಕ, ನಾವು ಮುದಿಪ್ರಾಯದ ತನಕ ಎಲ್ಲರೂ ಕಷ್ಟಗಳನ್ನು ಎದುರಿಸಲೇಬೇಕು. ಜೀವನ ಒಂದು ಹೋರಾಟ. ಈ ಒಂದು ಸತ್ಯವನ್ನು ಈ ದೇವರ ವಾಕ್ಯ ನಮಗೆ ನೆನಪಿಸುತ್ತೆ. ಆದುದರಿಂದ ಶಿಕ್ಷಣವೆಂಬುದು ನಾವು ಕೇವಲ ಯುವಕರಿದ್ದಾಗ, ನಾವು ವಿದ್ಯಾರ್ಥಿಗಳಾಗಿ ಶಾಲೆಗೆ ಹೋದರೆ ಸಾಕು, ಶಾಲೆಗೆ ಹೋಗಿ ಪಾಠ ಕಲಿತರೆ ಸಾಕು, ಅಷ್ಟರಲ್ಲಿ ನಾನು ತೃಪ್ತಿ, ಎಲ್ಲ ಜ್ಞಾನವನ್ನು ಪಡೆದವನು ಎಂದುಕೊಂಡ್ರೆ ಅದು ತಪ್ಪು. ದೇವರ ವಾಕ್ಯ ನಮಗೆ ಹೇಳುತ್ತೆ, ಈ ಜ್ಞಾನವೆಂಬುದು ನಮ್ಮ ಆರಂಭದಿಂದ ಕೊನೆ ತನಕ ಬೇಕು. ನಾವು ನಮ್ಮ ಜೀವನವೇ ಒಂದು ಪಾಠಶಾಲೆ. ಇಡೀ ಜೀವನ ಒಂದು ಪಾಠಶಾಲೆ.
ಇದನ್ನು ನಾವು ನೆನಪಿಡಬೇಕು. ನಾವು ಕೇವಲ ಪುಸ್ತಕಗಳನ್ನು ಓದಿ ಆ ಪುಸ್ತಕ ಜ್ಞಾನ ಪಡೆದರೆ ಸಾಲದು. ಅದಕ್ಕಿಂತ ಹಾಗೆ ಮಿಗಿಲಾಗಿ ಆ ನಮ್ಮ ಜೀವನ, ಆ ಒಂದು ಜೀವನ ಯಾವ ರೀತಿ ಜೀವಿಸಬೇಕು, ಈ ಜೀವನ ನಮಗೆ ಎಲ್ಲಿಂದ ಕೊಡಲ್ಪಟ್ಟಿದೆ, ಈ ಜೀವನದ ಸೂತ್ರಧಾರ ಯಾರು, ಅವರ ಇಚ್ಛೆ ಏನು, ಈ ನಮ್ಮ ಜೀವನದ ಸಾರ್ಥಕತೆ ಏನು, ಈ ಜೀವನದಲ್ಲಿ ನಾವು ಎತ್ತ ಸಾಗುತ್ತಿದ್ದೇವೆ, ಈ ಜೀವನ ಆ ಉದ್ದೇಶ ಸಾಧನೆಗಾಗಿ ಏನೆಲ್ಲ ಮಾಡಬೇಕು, ಯಾವ ರಸ್ತೆಯಲ್ಲಿ ನಾವು ಸಾಗಬೇಕು, ಇವೆಲ್ಲವೂ ಚಿಂತನೆ ಮಾಡಬೇಕಾದ ವಿಷಯಗಳು. ಸಹೋದರ ಸಹೋದರಿಯರೇ, ಯಾವಾಗ ನಾವು ಇಂಥ ದಾರಿಗೆ ಒಳಪಡುವುದಿಲ್ಲ, ಮನುಷ್ಯರು ನಾವು ನಿರ್ಫಲರಾಗಿಬಿಡ್ತೇವೆ, ಅಂದರೆ ಫಲಭರಿತವಾಗಿ ಬಿಡ್ತೇವೆ, ಫಲ ನೀಡಲಿಕ್ಕೆ ಸಾಧ್ಯವಿಲ್ಲ. ಹಲವಾರು ಬಾರಿ ಹಲವಾರನ್ನ ಬಂದು ನನ್ನ ಹತ್ರನೇ ಹೇಳಿದ್ದಾರೆ, ಫಾದರ್ ನಮಗೋಸ್ಕರ ಪ್ರಾರ್ಥನೆ ಮಾಡಿ, ನಾನು ಯಾವುದು ಕೈ ಹಾಕಿದರೂ ಅದು ಏನೋ ಈ ಸಕ್ಸಸ್ ಆಗುವುದಿಲ್ಲ, ಯಶಸ್ಸು ಕಾಣುವುದಿಲ್ಲ, ಯಾಕಂತ ಗೊತ್ತಿಲ್ಲ, ಪ್ರತಿಯೊಂದರಲ್ಲಿ ನಾನು ಫೇಲ್ ಆಗಿಬಿಡ್ತೇನೆ. ಯಾಕಾಗಿ ಹೀಗಾಗುತ್ತೆ? ಯಾಕಂದರೆ ನಮ್ಮ ಜೀವನದ ಯೋಚಿಸಿಬಿಡ್ತೇವೆ, ನಾನೊಂದು ಏನೋ ಯೋಚಿಸ್ತೇನೆ, ಅದರಂತೆ ನಾನು ನಡೆಯಬೇಕು, ಅದಿಲ್ಲ ಅಂದರೆ ಹೋಯಿತು. ಇಲ್ಲ, ಜೀವನವೆಂದರೆ ಬೇರೆಯೇ. ಅದಕ್ಕಾಗಿ ಜ್ಞಾನ ಬೇಕು. ಆ ಸುಜ್ಞಾನ ಹೊಂದಿದ ವ್ಯಕ್ತಿ ಮಾತ್ರ ನಾನು ಜೀವನದಲ್ಲಿ ಒಂದು ದಾರಿಯನ್ನು ಹಿಡಿದಿದ್ದೇನೆ, ಆ ದಾರಿಯಲ್ಲಿ ಸಾಗುವಾಗ ಯಶಸ್ಸನ್ನು ಕಾಣಲಿಲ್ಲ, ನಿರ್ಫಲನಾಗಿಬಿಟ್ಟೆ. ಜ್ಞಾನವುಳ್ಳವನು ಏನು ಮಾಡ್ತಾನೆ? ತನ್ನ ಜೀವನವನ್ನು ಅವಲೋಕನ ಮಾಡುತ್ತಾನೆ. ಎಲ್ಲಿ ನಾನು ತಪ್ಪಿ ಬಿದ್ದಿದ್ದೇನೆ, ಎಲ್ಲೋ ನಾನು ಬೇರೆ ಕಡೆಗೆ ಹೋಗ್ತಿದ್ದೀನ, ನನ್ನ ಜೀವನದ ದಿಶೆಯನ್ನು ಬದಲಾಯಿಸಬೇಕು, ನಾನು ಮಾಡಬೇಕಾದ ನಿಜವಾದ ವಿಷಯವೇನು, ಚೆನ್ನಾಗಿ ಅವಲೋಕಿಸಿದಾಗ ಆತನಿಗೆ ಕಂಡು ಬರುತ್ತದೆ, ತಾನೇನೋ ಮಾಡಿದ್ದೆ ಅನ್ನೋದು ಸರಿಯಲ್ಲ, ಅದು ತಪ್ಪು. ಆದ್ದರಿಂದ ನಾನು ಹಿಂದೆ ಸರಿದು ಬೇರೊಂದು ದಾರಿಯನ್ನು ಹಿಡಿಯಬೇಕು, ಆಗ ನಾನು ಯಶಸ್ಸನ್ನು ಕಾಣ್ತೇನೆ. ಇದೇ ದೇವರ ವಾಕ್ಯ ನಮಗೆ ಹೇಳುತ್ತೆ, ಮಗನೇ ತಾರುಣ್ಯದಿಂದಲೇ ಆರಿಸಿಕೋ ಶಿಕ್ಷಣವನ್ನು. ನಿನ್ನ ಜೀವನದಲ್ಲಿ ತಾರುಣ್ಯದಲ್ಲಿ ಆದಷ್ಟು ಸಮಯ ಜ್ಞಾನವನ್ನು ಪಡೆಯಲು ಪ್ರಯತ್ನ ಪಡು. ನಿನ್ನ ತಾರುಣ್ಯದ ದಿನಗಳು ಈ ಲೋಕದಲ್ಲಿ ಖಂಡಿತವಾಗಿ ಸಂತೋಷ ಪಡಲು, ಮಜಾ ಮಾಡಲು ದೇವರು ನಿನಗೆ ಕೊಟ್ಟದಲ್ಲ. ನಿನ್ನ ಮುಂದಿನ ಜೀವನದ ಬಗ್ಗೆ ಯೋಚಿಸಲು, ನಿನ್ನ ಮುಂದಿನ ಜೀವನಕ್ಕೆ ಸಿದ್ಧತೆ ಮಾಡಲು ದೇವರು ಕೊಟ್ಟಂತಹ ಸಮಯ ತಾರುಣ್ಯದ ಸಮಯ. ಆ ಸಮಯದಲ್ಲಿ ಆದಷ್ಟು ನೀನು ಶಿಕ್ಷಣವನ್ನು ಪಡೆಯಬೇಕು. ಸಹೋದರ ಸಹೋದರಿಯರೇ, ಇಂದಿನ ಸಮಾಜದಲ್ಲಿ ಎಲ್ಲೇ ಮನುಷ್ಯ ತಪ್ಪಿಬಿದ್ದಿದ್ದಾನೆ. ಯಾಕೆ ನಮ್ಮ ಯುವಕರು ಇವತ್ತು ದಾರಿ ತಪ್ಪುತ್ತಿದ್ದಾರೆ? ಇವತ್ತು ನಮ್ಮ ಯುವಕರಿಗೆ, ಯುವಜನರಿಗೆ, ಯುವ ಪೀಳಿಗೆಗೆ ಆ ಜ್ಞಾನ ಪಡೆಯಬೇಕು. ಈ ನಮ್ಮ ಸಮಯ ನಾವು ಜ್ಞಾನ ಪಡೆದು ಆದಷ್ಟು ಕಲಿತು ನಮ್ಮ ಜೀವನಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡಬೇಕೆಂಬುದು ತಲೆಯಲ್ಲಿ ಇಲ್ಲ. ಬರೀ ಸಮಯವನ್ನು ಮಜಾದಲ್ಲಿ ಕಳೆಯುವುದು, ಅದು ಫ್ರೆಂಡ್ಶಿಪ್ಪಲ್ಲಿ ಕಳೆಯುವುದು, ಅತ್ತ ಇತ್ತ ಹೋಗಿ ಕಳೆಯುವುದು, ಬರೀ ನಮ್ಮ ಜೀವನದಲ್ಲಿ ಒಂದು ಪ್ರದರ್ಶನ ಮಾಡುವಂಥ ಒಂದು ಚಟುವಟಿಕೆಗಳಲ್ಲಿ ಕಳೆಯುವುದು, ಇದು ಒಂದು ರೀತಿಯಲ್ಲಿ ಮನುಷ್ಯನಿಗೆ ಮಾರಕವಾಗಿ ಬಿಟ್ಟಿದೆ. ಇವತ್ತಿನ ಯುವಕರಿಗೆ ಕಲಿಯಲು ಬೇಡ, ಅಂದರೆ ಕೇವಲ ಪಾಠ ಕಲಿತರೆ, ನಾನು ಹೇಳುವಂಥದ್ದು ಪಾಠ ಕಲಿಯುವುದು ಮಾತ್ರವಲ್ಲ, ಕಲಿಯಬೇಕಾದುದು ಜೀವನದ ವಿಷಯಗಳು. ಜೀವನದ ವಿಷಯದ ಬಗ್ಗೆ ಅಧ್ಯಯನ ಮಾಡಬೇಕು. ತನ್ನ ವ್ಯಕ್ತಿತ್ವದ ಬಗ್ಗೆ ಅಧ್ಯಯನ ಮಾಡಬೇಕು. ವ್ಯಕ್ತಿತ್ವ ವಿಕಸನದ ಬಗ್ಗೆ ಅಧ್ಯಯನ ಮಾಡಬೇಕು. ಆಧ್ಯಾತ್ಮಿಕದ ಹುದ್ದೆಯ ಬಗ್ಗೆ ವಿಚಾರ ಮಾಡಬೇಕು. ಆಧ್ಯಾತ್ಮಿಕವನ್ನು ಬೆಳೆಸುವ ವಿಚಾರದ ಬಗ್ಗೆ ಚಿಂತನೆ ಮಾಡಬೇಕು. ಇದು ಬಹಳ ಮುಖ್ಯ. ಯಾಕೆಂದರೆ
ಜೀವನದಲ್ಲಿ ಬರುವ ಸಂಕಷ್ಟಗಳನ್ನು, ಅಡೆತಡೆಗಳನ್ನು ಎದುರಿಸುವಂಥ ಶಕ್ತಿ ಆ ಯುವ ಪ್ರಾಯದಲ್ಲಿ ನಾವು ಪಡೆದುಕೊಳ್ಬೇಕು. ಅನೇಕ ಬಾರಿ ನಾವು ನೋಡುತ್ತೇವೆ, ಏನೋ ಒಂದು ಚಿಲ್ಲರೆ ಕಾರಣಕ್ಕಾಗಿ ಎಷ್ಟೋ ನಮ್ಮ ಯುವಕ ಯುವತಿಯರು ಆತ್ಮಹತ್ಯೆ ಮಾಡಿಕೊಳ್ತಾರೆ. ಯಾಕೆ ಆತ್ಮಹತ್ಯೆ ಮಾಡಿಕೊಳ್ತಾರೆ? ಅವರ ಜೀವನದಲ್ಲಿ ಅವರು ಆ ಜೀವನವನ್ನು ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಅದು ಅವರ ಜೀವನದ ಆ ಒಂದು ಗತಿ ಒಂದು ಬೇರೆ ಕಡೆಗೆ ಹೋಗ್ತಿದೆ. ಆದ್ದರಿಂದ ಅವರು ದಾರಿ ತಪ್ಪಿ ಹೋಗ್ತಿದ್ದಾರೆ. ಅಲ್ಲಿ ಅವರು ವೈಫಲ್ಯಗಳನ್ನು ಕಂಡಾಗ ಅವುಗಳನ್ನು ಎದುರಿಸುವಾಗ ಅವರು ನಿರಾಶರಾಗಿ ಬಿಡ್ತಾರೆ, ಆತ್ಮಹತ್ಯೆ ಮಾಡಿಕೊಳ್ತಾರೆ, ಜೀವನವನ್ನು ಕಳೆಕೊಳ್ತಾರೆ. ಆದ್ದರಿಂದ ಸಹೋದರ ಸಹೋದರರೇ, ಭಾಳ ಒಂದು ಗಂಭೀರವಾದ ವಿಷಯ ಇವತ್ತು ಚಿಂತನೆ ಮಾಡಬೇಕಾದ ವಿಷಯ. ತಂದೆ ತಾಯಂದಿರು ತಮ್ಮ ಮಕ್ಕಳಿಗೆ ಈ ವಿಷಯವನ್ನು ಗಂಭೀರವಾಗಿ ಯೋಚಿಸಲು ಕಲಿಸಬೇಕು. ಯಾಕೆಂದರೆ ತಾರುಣ್ಯದ ಸಮಯ ಶಿಕ್ಷಣದ ಸಮಯ. ಯಾಕೆಂದರೆ ಯಾವತ್ತೂ ತಾರುಣ್ಯದಲ್ಲಿ ಜ್ಞಾನಿಯಾಗುತ್ತಾನೆ, ಕೊನೆ ತನಕ ಜ್ಞಾನಿಯಾಗುತ್ತಾನೆ. ಯಾವಾತನು ತಾರುಣ್ಯದ ಸಮಯವನ್ನು ವಿಫಲತೆಯಲ್ಲಿ ಕಳೆಯುತ್ತಾನೆ, ಆತನ ಜೀವನ ವೈಫಲ್ಯವಾದ ಜೀವನವಾಗುತ್ತೆ. ಆದ್ದರಿಂದ ಇದೊಂದು ಸುಜ್ಞಾನವನ್ನು ಪಡೆಯುವಂಥ ಜೀವನವನ್ನು ಜೀವಿಸಲು ನಮ್ಮ ಯುವಕರಿಗೆ ಪ್ರೇರಣೆಯನ್ನು ನೀಡೋಣ. ಮುಂದೆ ನಮಗೆ ದೇವರ ವಾಕ್ಯ ಹೇಳುತ್ತದೆ, ಜ್ಞಾನದ ಕೃಷಿ ಮಾಡು, ಉತ್ತು ಬಿತ್ತುವ ರೈತನಂತೆ. ಜ್ಞಾನದ ಕೃಷಿ ಮಾಡು, ಉತ್ತು ಬಿತ್ತುವ ರೈತನಂತೆ, ಉತ್ತಮ ಫಲಕ್ಕಾಗಿ ಕಾದುಕೊಂಡಿರುವವನಂತೆ. ಭಾಳೊಂದು ಅರ್ಥಭರಿತವಾದ ವಾಕ್ಯ ಸಹೋದರ ಸಹೋದರಿ. ಜ್ಞಾನದ ಕೃಷಿ ಮಾಡು. ನಾವು ಕೃಷಿ ಮಾಡುತ್ತೇವೆ, ಬಿತ್ತುತ್ತೇವೆ. ಕೃಷಿ ಮಾಡುವ ವಿಧಾನ ನಮಗೆಲ್ಲರಿಗೂ ಗೊತ್ತು. ನಾವು ಕೃಷಿ ಮಾಡಬೇಕಾದ್ರೆ ನೆಲವನ್ನು ಉಳುತ್ತೇವೆ. ಉಳುತ್ತಿರುವ ನೆಲದಲ್ಲಿ ನಾವು ಬೀಜಗಳನ್ನು ಬಿತ್ತುತ್ತೇವೆ, ಅದಕ್ಕೆ ನೀರನ್ನು ಸೇದುತ್ತೇವೆ. ಆ ಗಿಡ ಮೊಳಕೆ ಹೊಡೆದು ಬೆಳೆಯುವುದನ್ನು ನಾವು ಕಾಣುತ್ತೇವೆ. ಆ ಗಿಡಕ್ಕೆ ನಾವು ಗೊಬ್ಬರವನ್ನು ಹಾಕುತ್ತೇವೆ, ನೀರನ್ನು ಹಾಕಿ ಪೋಷಿಸ್ತೇವೆ. ಗಿಡ ಚೆನ್ನಾಗಿ ಬೆಳೆಯುತ್ತೆ. ಬೆಳೆದು ಬಂದಂತೆ ಈ ಗಿಡದಲ್ಲಿ ನಾವು ಖಂಡಿತವಾಗಿ ಫಲವನ್ನು ಕಾಣುತ್ತೇವೆ. ಈ ಶ್ರಮದ ಫಲ ನಮಗೆ ಸಿಗುವಾಗ ಅದೆಷ್ಟು ಸಂತೋಷ. ಆದ್ದರಿಂದ ನಮ್ಮ ಜೀವನ ಏನಾಗಬೇಕು? ದೇವರ ವಾಕ್ಯ ನಮಗೆ ಹೇಳ್ತದೆ, ಜ್ಞಾನದ ಕೃಷಿ ಮಾಡು, ಉತ್ತು ಬಿತ್ತುವ ರೈತನಂತೆ. ಸಹೋದರ ಸಹೋದರಿ, ಅಜ್ಞಾನವನ್ನು ಉತ್ತಬೇಡ, ಕೆಟ್ಟ ವಿಷಯಗಳನ್ನು ಉತ್ತಬೇಡ. ಉತ್ತು ನೀನು ಒಳ್ಳೆಯ ಜ್ಞಾನದ ಬೀಜವನ್ನು. ಅಜ್ಞಾನದ ಕೃಷಿ, ಭತ್ತದ ಕೃಷಿ ಮಾಡಿದರೆ ಭತ್ತ ಬಿತ್ತಿದರೆ ಭತ್ತ ಬರುತ್ತೆ. ಅದೇ ರೀತಿ ಬೇರೊಂದು ತರಕಾರಿನ ಬಿತ್ತಿದರೆ ಅದು ಬರುತ್ತೆ. ಅದಕ್ಕೆ ನಾವು ಬಿತ್ತಬೇಕಾದನು ಜ್ಞಾನ, ಅಜ್ಞಾನವಲ್ಲ, ಕೆಟ್ಟ ಹವ್ಯಾಸಗಳಲ್ಲ. ನಮ್ಮ ಜೀವನದಲ್ಲಿರುವ ಆ ಕೆಟ್ಟ ದುರ್ಗುಣಗಳಲ್ಲ. ಜ್ಞಾನವನ್ನು ಬಿತ್ತಬೇಕು. ಇದು ನಾವು ಮಾಡಬೇಕಾದ ವಿಷಯ. ದೇವರು ಜೀವನ ಕೊಟ್ಟಿದ್ದಾರೆ, ವಿಶಾಲವಾದ ಹೊಲದಂತಿದ ಈ ಜೀವನ. ನಮಗೆ ಈ ಜೀವನ ಅಂದರೆ ಒಂದು ಹೊಲವನ್ನು ದೇವರು ಕೊಟ್ಟಂತೆ. ಈ ಹೊಲವೆಂಬ ಜೀವನೆಂಬ ಹೊಲದಲ್ಲಿ ಏನನ್ನು ಬಿತ್ತುತ್ತೇವೆ ನಾವು? ವಿಷವನ್ನು, ದ್ವೇಷದ ವಿಷವನ್ನು ಅಥವಾ ದುರ್ಗುಣಗಳ ವಿಷವನ್ನು, ಕೆಟ್ಟ ವಿತ್ತೆಯ ವಿಷಯ, ಅಥವಾ ಯಾವ ರೀತಿಯಲ್ಲಿ ಸಮಾಜವನ್ನು ಹಾಳು ಮಾಡುವಂಥ ವಿಷಯಗಳನ್ನು ಇದರಲ್ಲಿ ಬಿತ್ತುತ್ತೇವಾ? ಆ ಹೊಲದಲ್ಲಿ ಏನು ಬೆಳೆಯುತ್ತೆ? ಸಹೋದರ ಸಹೋದರರೇ, ಗಂಭೀರವಾಗಿ ಯೋಚಿಸೋಣ. ಈ ಜೀವನ ದೇವರು ಕೊಟ್ಟ ಒಂದು ಸುಂದರ ಹೊಲ. ಯೇಸು ಕ್ರಿಸ್ತರು ಬಿತ್ತುವವನ ಸಾಮರ್ಥ್ಯನ ನಮಗೆ ಹೇಳ್ತಾರೆ. ಆ ಸಾಮರ್ಥ್ಯದಲ್ಲಿ ನಾವು ನೋಡುತ್ತೇವೆ, ಲೂಕನ ಶುಭ ಸಂದೇಶದಲ್ಲಿ
ಒಬ್ಬ ಬಿತ್ತುವನು ಬೀಜವನ್ನು ಬಿತ್ತುತ್ತಾ ಹೋಗುತ್ತಾನೆ. ಕೆಲವು ಬೀಜ ಆ ದಾರಿಯಲ್ಲಿ ಬೀಳುತ್ತೆ. ಆ ದಾರಿಯಲ್ಲಿ ಬಿದ್ದ ಬೀಜ ಏನಾಗುತ್ತೆ, ದಾರಿ ಹೋಕರು ಅದನ್ನು ತುಳಿದು ಹೋಗುತ್ತಾರೆ. ಆ ತುಳಿದು ಹೋಗುವಾಗ ಆ ಬೀಜವನ್ನು ತುಳಿದು ಅದು ಸತ್ತು ಹೋಗುತ್ತೆ. ಇನ್ನು ಕೆಲವು ಬೀಜ ಅಲ್ಲಿದ್ದ ಹಕ್ಕಿಗಳು ಹೆಕ್ಕಿ ತಿನ್ನುತ್ತವೆ. ಆ ಬೀಜ ಅಲ್ಲಿ ಖಂಡಿತವಾಗಿ ಮೊಳಕೆ ಹೊಡೆಯುವುದಿಲ್ಲ, ಬೆಳೆಯುವುದಿಲ್ಲ. ಇನ್ನು ಕೆಲವು ಆ ಬೀಜ ಒಂದು ಬಂಡೆ ಪ್ರದೇಶದಲ್ಲಿ ಬೀಳುತ್ತೆ. ಬಂಡೆಯ ಮೇಲೆ ಅಲ್ಪ ಸ್ವಲ್ಪ ಮಣ್ಣಿರುತ್ತೆ. ಆ ಮಣ್ಣಿನಲ್ಲಿ ಬೀಳುತ್ತೆ, ಅಲ್ಲಿ ಮೊಳಕೆ ಹೊಡೆಯುತ್ತೆ. ಆದರೆ ಸ್ವಲ್ಪ ಸಮಯ ಮಾತ್ರ. ಆ ಮೊಳಕೆ ಹೊಡೆದ ಬೀಜ ಅದು ಬೆಳೆಯುವಾಗ ಬಿಸಿಲ ಬೇಗೆಗೆ ಇದು ಬೆಂದು ಸತ್ತು ಹೋಗುತ್ತೆ. ಯಾಕೆಂದರೆ ಅಲ್ಲಿ ನೀರಿಲ್ಲ, ಮಣ್ಣು ಆಳವಾಗಿಲ್ಲ, ಕೇವಲ ಮೇಲಿನ ಪದರದಂತಹ ಮಣ್ಣು. ಹೇಗೆ ಬೀಜ ಬೆಳೆಯುವುದು? ಮೂರನೆಯದಾಗಿ ಯೇಸು ಕ್ರಿಸ್ತರು ಹೇಳ್ತಾರೆ, ಮೂರನೆಯದವನಾಗ ಅವನು ಬಿತ್ತಿದಂಥ ಬೀಜ ನೆಲದಲ್ಲಿ ಬೀಳುತ್ತೆ. ಎಲ್ಲಿ? ಆ ಗಿಡ ಬೀಜ ಮೊಳಕೆ ಹೊಡೆಯುತ್ತೆ, ಬೆಳೆಯುತ್ತೆ. ಆದರೆ ಅದರೊಂದಿಗೆ ಎಲ್ಲೋ ಬೇರೆ ಗಿಡಗಳು, ಅನೇಕ ಗಿಡಗಳು ಬೆಳೆಯುತ್ತವೆ. ಆ ಗಿಡಗಳ ಮಧ್ಯೆ ಈ ಗಿಡ ಅದು ಸತ್ತು ಹೋಗುತ್ತದೆ. ಯಾಕೆಂದರೆ ಅದಕ್ಕೆ ಈ ದೊಡ್ಡ ಕೆಟ್ಟ ಗಿಡಗಳು ಇದನ್ನು ಬೆಳೆಯಲು ಬಿಡುವುದಿಲ್ಲ. ಆದ್ದರಿಂದ ಆ ಗಿಡಗಳು ಸತ್ತು ಹೋಗುತ್ತವೆ. ಕೊನೆಗೆ ಕೆಲವು ಬೀಜಗಳು ಹೊಲದಲ್ಲಿ ಬೀಳುತ್ತವೆ. ಅಲ್ಲಿ ಅವುಗಳು ಮೊಳಕೆ ಹೊಡೆಯುತ್ತವೆ, ಬೆಳೆಯುತ್ತವೆ. ಕೆಲವು 100% ಫಲವನ್ನು ಕೊಡುತ್ತದೆ, ಕೆಲವು 60% ಫಲವನ್ನು ಕೊಡುತ್ತವೆ, ಕೆಲವು 30% ಫಲವನ್ನು ಕೊಡುತ್ತವೆ. ಸಹೋದರರೇ, ನಾವೀಗ ಅರ್ಥ ಮಾಡಿಕೊಳ್ಬೋದು, ನಮ್ಮ ಜೀವನ ಎಂಬ ಹೊಲದಲ್ಲಿ ಯಾವ ರೀತಿ ನಾವು ನಮ್ಮ ಜೀವನವನ್ನು ಫಲಭರಿತವನ್ನಾಗಿ ಮಾಡುತ್ತೇವೆ. ದೇವರ ವಾಕ್ಯ ಹೇಳ್ತದೆ, ಸುಜ್ಞಾನವನ್ನು ಬಿತ್ತು. ಈ ಜೀವನ ಎಂಬ ಹೊಲದಲ್ಲಿ ಈ ಸುಜ್ಞಾನ, ದೈವಜ್ಞಾನ, ದೇವರು ಕೊಟ್ಟಂತಹ ಜ್ಞಾನ, ಇದನ್ನು ಬಿತ್ತು. ಈ ಬೀಜ ಬಿತ್ತಿದರೆ ಅಂದರೆ ಈ ಸುಜ್ಞಾನ ಎಂಬ ಬೀಜವನ್ನು ನೀನು ಆ ಹೊಲದಲ್ಲಿ ನೀನು ಅದನ್ನು ಬಿತ್ತಬೇಕು. ಎಲ್ಲೆಲ್ಲೋ ಅಲ್ಲ, ದಾರಿಯಲ್ಲಿ ಅಲ್ಲ, ಕಲ್ಲು ಗಿಡಗಳ ಮುಳ್ಳುಗಳಲ್ಲಿ ಅಲ್ಲ. ಆ ಸುಜ್ಞಾನ ಎಂಬ ಬೀಜವನ್ನು ಹೊಲದಲ್ಲಿ ಬಿತ್ತಬೇಕು. ನಿನ್ನ ಜೀವನ ಎಂಬ ಹೊಲದಲ್ಲಿ ಬಿತ್ತಬೇಕು. ಆ ಹೊಲದಲ್ಲಿ ಆ ಬೀಜ ಮೊಳಕೆ ಹೊಡೆಯುತ್ತದೆ, ಬೆಳೆಯುತ್ತೆ, ಎಷ್ಟೋ ಪಾಲು ಫಲವನ್ನು ಕೊಡುತ್ತದೆ. ಸಹೋದರರೇ, ಇಂತಹ ಜೀವನ ನಮಗೆ ಬಹಳ ಮುಖ್ಯ. ಆದ್ದರಿಂದ ಉತ್ತಮ ಫಲಕ್ಕಾಗಿ ಕಾದುಕೊಂಡಿರುವೆ ನೀನು, ಅಂದರೆ ನಿನಗೆ ಫಲ ಸಿಗುತ್ತೆ. ಮುಂದಿನ ವಾಕ್ಯ ನಮ್ಗೆ ಹೇಳುತ್ತೆ, ಅದರ ಕೃಷಿ ಶ್ರಮವು ಅಲ್ಪ, ಅದರಿಂದ ಲಭಿಸುವ ಫಲವು ತ್ವರಿತ. ಯಾವಾಗ ಜ್ಞಾನ ಬಿತ್ತುತ್ತೀನೇನು ಏನಾಗುತ್ತದೆ? ಶ್ರಮವು ಅಲ್ಪ. ನೀನೇನು ಜ್ಞಾನವನ್ನು ನೀನು ಆ ಬಿತ್ತಿ ಬೆಳೆಸಲು ಆ ಶ್ರಮ ಪಡಬೇಕಾಗಿಲ್ಲ. ಬರೀ ನಿನ್ನ ಮನಸ್ಸು, ನಿನ್ನ ಹೃದಯ, ಅದು ಬಹಳ ಮುಖ್ಯ. ಶ್ರಮ ಪಡಬೇಕು. ದೈಹಿಕ ಶ್ರಮ ಮುಖ್ಯವಲ್ಲ, ಆಧ್ಯಾತ್ಮಿಕತೆ ನಿನ್ನ ಜೀವನದಲ್ಲಿ ಆ ದೇವರ ಆ ಒಂದು ಪ್ರೀತಿ, ಆ ದೇವರ ಬಗ್ಗೆ ಭಯ, ದೇವರ ಬಗ್ಗೆ ಗೌರವ, ತಂದೆ ತಾಯಿಗಳ ಬಗ್ಗೆ ಪ್ರೀತಿ ಗೌರವ, ನಿನ್ನ ಜೀವನದಲ್ಲಿ ಆ ಧಾರ್ಮಿಕ ವಿಷಯಗಳಿಗೆ ಕೊಟ್ಟಂಥ ವಿಷಯಗಳನ್ನ ಗಂಭೀರವಾಗಿ ಪರಿಗಣಿಸಿ ನೀನು ಯಾವಾಗ ಆ ಆಧ್ಯಾತ್ಮಿಕತೆಯನ್ನು ನಿನ್ನಲ್ಲಿ ಬೆಳೆಸುತ್ತಿ, ಆ ಸುಜ್ಞಾನ ನಿನ್ನಲ್ಲಿ ಬೆಳೆಯುತ್ತೆ. ಈ ಸುಜ್ಞಾನ ನಿನ್ನಲ್ಲಿ ಬೆಳೆದು ಶ್ರಮ, ಅತಿ ಶ್ರಮವಲ್ಲ, ಪಡಬೇಕಾಗಿಲ್ಲ, ಆದರೆ ಉತ್ತಮ ಫಲವನ್ನು ನೀನು ಪಡೆಯುತ್ತೀಯ. ಆದ್ದರಿಂದ ಇಂಥ ಒಂದು ಫಲವನ್ನು ಪಡೆಯಲು ಪ್ರಯತ್ನ ಮಾಡು.
ಇಲ್ಲದಿದ್ದರೆ ಏನಾಗುತ್ತೆ? ಮುಂದಿನ ವಾಕ್ಯ ಹೇಳುತ್ತೆ, ನಿಷ್ಠುರವಾಗಿರುವುದು ಶಿಕ್ಷಣವಿಲ್ಲದವರಿಗೆ, ಅದರ ನೆಲೆ ಹಿಡಿಸದು ವಿವೇಕಹೀನರಿಗೆ. ಯಾವಾಗ ನಿನ್ನಲ್ಲಿ ನಿಜವಾದ ಶಿಕ್ಷಣವಿಲ್ಲ, ಸುಜ್ಞಾನವಿಲ್ಲ, ನಿನಗೆ ಜೀವನ ನಿಷ್ಠುರ, ಕಷ್ಟಕರ, ಜೀವನ ವೈಫಲ್ಯ, ಜೀವನದಲ್ಲಿ ನಿರಾಶೆ, ಜೀವನದಲ್ಲಿ ಸೋಲು, ಜೀವನದಲ್ಲಿ ಎಲ್ಲವೂ ನಾಶ. ಯಾಕೆ? ಸುಜ್ಞಾನ ನಿನ್ನಲ್ಲಿಲ್ಲ. ಜ್ಞಾನವನ್ನು ಬೆಳೆಸಿಕೋ, ಸುಜ್ಞಾನ ಎಂಬ ಶಿಕ್ಷಣವನ್ನು ಬೆಳೆಸಿಕೋ. ಅದರ ನೆಲೆ ಹಿಡಿಸದು ವಿವೇಕಹೀನರಿಗೆ. ನಿಮ್ಮಲ್ಲಿ ವಿವೇಕ ಇಲ್ಲ, ಕಲಿಯಬೇಕೆಂಬ ವಿವೇಕ ಇಲ್ಲ ನಿನ್ನಲ್ಲಿ. ನಿನ್ನಲ್ಲಿ ನಿನ್ನಲ್ಲಿ ಒಂದು ರೀತಿಯಲ್ಲಿ ಸಹನೆ ಇಲ್ಲ, ಅವಿವೇಕಿಯಾಗಿ ಬೆಳೆಯುತ್ತೀಯ, ಎಲ್ಲ ಜೀವನ ನಿರ್ಫಲವಾಗಿ ಬಿಡುತ್ತೆ. ಆದ್ದರಿಂದ ವಿವೇಕಹೀನನಿಗೆ ಭಾರವದು ಬಂಡೆಯಂತೆ ತಳ್ಳಿ ಹಾಕುವನದು ತಡ ಮಾಡದೆ. ಭಾರವಾದ ಬಂಡೆ ನಿನ್ನನ್ನು ತಳ್ಳಿ ಬಿಡುತ್ತೆ, ನಿನ್ನ ಜೀವನ ನಾಶವಾಗುತ್ತೆ. ಆದ್ದರಿಂದ ದೇವರ ವಾಕ್ಯ ಹೇಳ್ತೆ, ಶಿಕ್ಷಣ ತನ್ನ ಹೆಸರಿಗೆ ತಕ್ಕಂತೆ ಕಠಿಣ ಆಗದದು ಎಲ್ಲರಿಗೂ ಪ್ರತ್ಯಕ್ಷ. ಸಹೋದರ ಸಹೋದರರೇ, ಈ ವಾಕ್ಯಗಳನ್ನು ನಾವು ಆಲಿಸಿದೆವು, ಮುಂದೆ ಇದರಂತೆ ಜೀವಿಸೋಣ. ಪುನಃ ನಾನು ನೆನಪಿಸ್ತೇನೆ, ಕೊನೆಗೊಳಿಸುವ ಮೊದಲು ನಾವೆಲ್ಲರೂ, ನಮಗೆಲ್ಲರಿಗೂ ದೇವರು ಜೀವನವೆಂಬ ವಿಶಾಲವಾದ ಹೊಲವನ್ನು ಕೊಟ್ಟಿದ್ದಾರೆ. ಈ ಜೀವನವೆಂಬ ವಿಶಾಲವಾದ ಹೊಲದಲ್ಲಿ ನಾವು ಜ್ಞಾನವೆಂಬ ಸುಜ್ಞಾನವೆಂಬ ಬೀಜವನ್ನು ಬಿತ್ತಬೇಕು. ಇದಕ್ಕಾಗಿ ತಾರುಣ್ಯವನ್ನು ಕೊಟ್ಟಿದ್ದಾರೆ. ಆ ತಾರುಣ್ಯ, ಆ ಪ್ರಾಯ ನಮ್ಮ ಜೀವನದಲ್ಲಿ ಕಲಿಯುವ ಸಮಯ, ವ್ಯರ್ಥ ಮಾಡುವ ಸಮಯವಲ್ಲ. ಆ ಸಮಯದಲ್ಲಿ ನಾವೆಲ್ಲರೂ ವಿವೇಕಿಗಳಾಗಿ ಸಹನೆಯಿಂದ ಕಲಿತು ಫಲಭರಿತವಾದ ಜೀವನಕ್ಕೆ ಸಿದ್ಧತೆಯನ್ನು ಮಾಡೋಣ. ನಮ್ಮ ಜೀವನ ನಿಜವಾಗಿ ಯಾವಾಗ ಒಂದು ಫಲಭರಿತವಾದ ಫಲವನ್ನು ಕಾಣುವಾಗ ಅದೆಷ್ಟೋ ಸಂತೋಷವಾಗುತ್ತೆ. ಫಲಭರಿತ ಮರವನ್ನು ಕಾಣುವಾಗ ಆ ಹಣ್ಣುಗಳು ಗೊಂಚಲುಗಳು ಹಣ್ಣುಗಳನ್ನು ನಾವು ಕಾಣುವಾಗ ಹೃದಯ ತುಂಬಿ ಬರುತ್ತೆ. ಅದೇ ರೀತಿ ನಮ್ಮ ಜೀವನದ ಯಶಸ್ಸು, ನಮ್ಮ ಜೀವನದಲ್ಲಿ ಆ ಗೊಂಚಲುಗಳಂಥ ಹಣ್ಣುಗಳಂತಿರುವ ಆ ಯಶಸ್ಸಿನ ಗೊಂಚಲುಗಳು ನಮ್ಮ ಜೀವನಕ್ಕೆ ಸಂತೋಷ, ನೆಮ್ಮದಿ ನಮಗೆ ಕೊಡುತ್ತವೆ. ಯಶಸ್ಸನ್ನು ನಾವು ಸಾಧಿಸ್ತೇವೆ. ಇದರ ಮೂಲಕ ಜೀವನದ ಸಾರ್ಥಕತೆಯನ್ನು ಪಡೆಯುತ್ತೇವೆ. ಇದಕ್ಕಾಗಿ ಒಂದುಗಳಿಗೆ ದೇವರಲ್ಲಿ ಪ್ರಾರ್ಥಿಸೋಣ. ದಯಾಮಯಿ ದೇವರೇ, ಜೀವನವೆಂಬ ಹೊಲ ನೀವು ನಮಗೆ ಕೊಟ್ಟಿದ್ದೀರಿ. ಈ ಜೀವನವೆಂಬ ಹೊಲದಲ್ಲಿ ನಾವು ಆ ಒಂದು ಮಣ್ಣನ್ನು ಹದ ಮಾಡಿಕೊಂಡು ದಿನಂಪ್ರತಿ ನೀವು ಕೊಡುವಂಥ ಪ್ರತಿಯೊಂದು ಸಮಯ, ನಿಮಿಷಗಳನ್ನು, ಸೆಕೆಂಡುಗಳನ್ನು, ಗಂಟೆಗಳನ್ನು ವ್ಯರ್ಥ ಮಾಡದೆ ಉಪಯೋಗಿಸಿ ನೀವು ಕೊಟ್ಟಿರುವಂತಹ ಜ್ಞಾನ ನೀಡುವಂತಹ ವಾಕ್ಯವನ್ನು, ಜ್ಞಾನ ನೀಡುವಂತಹ ಪುಸ್ತಕಗಳನ್ನು, ಜ್ಞಾನ ನೀಡುವಂತಹ ನಿಮ್ಮ ಆ ಒಂದು ಧಾರ್ಮಿಕ ಧ್ಯಾನವನ್ನು ಉಪಯೋಗಿಸಿಕೊಂಡು ನಮಗೆ ಜ್ಞಾನವನ್ನು ನೀಡುವಂತಹ ಗುರು ಹಿರಿಯರ ಅದೆಷ್ಟೋ ಬೋಧನೆಗಳನ್ನು ಆಲಿಸಿಕೊಂಡು ಅವುಗಳನ್ನು ನಾವು ಮನನ ಮಾಡಿಕೊಂಡು ವಿವೇಕಿಗಳಾಗಿ ಸಹನೆಯಿಂದ ಕೇಳಿಕೊಂಡು ಸಹನೆಯಿಂದ ವರ್ತಿಸಿ ಈ ಜೀವನವನ್ನು ಯಶಸ್ವಿಯಾಗಿ ಜೀವಿಸಲು ನಮಗೆ ಶಕ್ತಿಯನ್ನು ನೀಡಿರಿ. ನಮ್ಮ ಜೀವನ ಆ ತಾರುಣ್ಯ ಕಳೆದು ಮುಂದೆ ಹೋಗುವಾಗ, ನಾವು ಮುಂದಿನ ಪ್ರಾಯಕ್ಕೆ ಕಾಲಿಡುವಾಗ, ಸಾಂಸಾರಿಕ ಜೀವನಕ್ಕೆ ಕಾಲಿಡುವಾಗ ದಯಾಮಯಿ ದೇವರೇ, ರಾಶಿ ರಾಶಿ ಹಣ್ಣುಗಳು, ಗೊಂಚಲು ಹಣ್ಣುಗಳಿದ್ದಂಥ ಆ ಜೀವನದಂತೆ ಆಶೀರ್ವಾದಗಳಿಂದ ತುಂಬಲಿ, ಯಶಸ್ವಿ ಆಗಲೆಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ನಮ್ಮನ್ನು ಹರಸಿರಿ. ಆಮೆನ್.